ಕೆಲಸದಾರದ ವರದಿ ತಗೊಳ್ತಾ ಇದ್ದೀನಿ, ತಗೊಂಡ ನಂತರ ಆಕ್ಷನ್ ತಗೊಳ್ತಾವೆ ಅಂತ. ಇವಾಗ ಯಾರನ್ನು ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ದೊಡ್ಡವರೊಟ್ಟಿಗೆ ಎಲ್ಲ ಸೇರಿದ್ದಾರೆ. ಪೆಟ್ರೋಲ್ ಪಂಪ್ ಸ್ಟಾರ್ಟ್ ಮಾಡಬೇಕು, ಅದರ ಹಿಂದಿನ ಜಾಗ ಎಲ್ಲ ತಗೊಳ್ತೀವಿ, ಮುಂದಿನ ಜಾಗ ಬೇಕು ಎಂಬ ಉದ್ದೇಶದಿಂದ ಈ ಬಡವರ ಮೇಲೆ ದೌರ್ಜನ್ಯ ಮಾಡಿರೋದು. ಅದಕ್ಕೋಸ್ಕರ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಇವಾಗಲೇ ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾನವ ಹಕ್ಕು ಆಯೋಗಕ್ಕೆ ಒಂದು ಮಾಡಿದ್ವಿ. ಅದು ಅಲ್ಲದೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಏನಾದ್ರೂ ಹೆಚ್ಚಮ್ಮೆ ಆದ್ರೆ, ಈ ತರ ಏನಾದ್ರು ತೊಂದರೆ ಆದ್ರೆ ಶೀಘ್ರದಲ್ಲಿ ಒಂದು ಆಕ್ಷನ್ ತಗೊಳ್ಳುವಂತ ಒಂದು ಸಂಸ್ಥೆ ಇದೆ ಸರ್ಕಾರದ್ದು, ಅದು DCRE ಅಂತ. ಅವರಿಗೆ ಇವತ್ತು ನಾವೊಂದು ಮನವಿ ಮಾಡಿದೀವಿ. ಅವ್ರು ಆದಷ್ಟು ಬೇಗ ಮಂಗಳೂರಿಗೆ ನಾವು ಕಳಿಸ್ತೀವಿ ಅಂತ ಹೇಳಿದ್ರು. ಇವರಿಗೆ ಒಂದು ಧೈರ್ಯ ತುಂಬ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿಯ ಒಂದೇ ಒಂದು ಜನಪ್ರತಿನಿಧಿಗಳು ಇಲ್ಲ. ಅವ್ರ ಮೇಲೆಲ್ಲ ವಿಶ್ವಾಸ ಜನರಿಗೆಲ್ಲ ಕಳ್ಕೊಂಡು ಆಯ್ತು. ಮುಂದಿನ ಕಾನೂನು ಹೋರಾಟ ಅದು ಅಲ್ಲ. ಇವತ್ತು ಮೊನ್ನೊಂದು ಪ್ರಕರಣ ದಾಖಲು ಮಾಡಿದ್ವಿ. ಇವತ್ತು ಉಳಿದ ಕೆಲಸವನ್ನು ಮಾಡ್ತಾ ಇದೀವಿ. ಕಾನೂನು ಚೌಕಟ್ಟು ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದೀವಿ.